ಪುರಾಣ ಪ್ರಸಿದ್ಧ ಉಡುಪಿ ಜಿಲ್ಲೆಯ ಕೋಟಾ ಶ್ರೀ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಸ್ಥಾನ ಅಕ್ಷರಶಃ ಕಳೆಗಟ್ಟಿತ್ತು. ಸರ್ಕಾರದ ಹಿಂದೂ ಧಾರ್ಮಿಕ ದತ್ತಿ ಸಚಿವಾಲಯದ ಮಹತ್ವಾಕಾಂಕ್ಷಿಯ ಯೋಜನೆಯಾದ ಸಪ್ತಪದಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಿನ್ನೆ ನಡೆಯಿತು. ಈ ಕುರಿತ ಒಂದು ವರದಿ ಇಲ್ಲಿದೆ. ಇಂದಿನ ಕಾಲಘಟ್ಟದಲ್ಲಿ ಒಂದು ಮದುವೆ ನಡೆಯಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವ ಸ್ಥಿತಿ ನಮ್ಮ ಕಣ್ಮುಂದಿದೆ. ಆದರೆ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಸಪ್ತಪದಿ ಯೋಜನೆಯಿಂದ ಅದೆಷ್ಟೋ ಮಂದಿಯ ಮದುವೆಯ ಕನಸು ನನಸಾಗಿದೆ, ಹೊಸ ಬಾಳು ಪಡೆಯಲು ಸಹಕಾರಿಯಾಗಿದೆ. ಇಂದು ಕೂಡ ಕೋಟಾ ಶ್ರೀ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಳದಲ್ಲಿ ರಾಜ್ಯ ಸರ್ಕಾರದ ಹಿಂದೂ ಧಾರ್ಮಿಕ ದತ್ತಿ ಸಚಿವಾಲಯದ ಮಹತ್ವಾಕಾಂಕ್ಷಿಯ ಯೋಜನೆಯಾದ ಸಪ್ತಪದಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಒಟ್ಟು 10 ಜೋಡಿಗಳು ಈ ವಿವಾಹದಲ್ಲಿ ಹಸಿಮಣೆ ಏರಿದ್ರು. ವೇದಮೂರ್ತಿ, ಮಧುಸೂದನ್ ಬಾಯರಿ, ರಾಜೇಂದ್ರ ಅಡಿಗ ನೇತೃತ್ವದ ತಂಡದ ಮೂಲಕ ಕಂಕಣ ಭಾಗ್ಯಕ್ಕೆ ಸಾಕ್ಷಿಯಾದರು. ಉಡುಪಿ ಜಿಲ್ಲೆಯ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಸ್ಥಾನದಲ್ಲಿ ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ಸಪ್ತಪದಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. 10 ಜೋಡಿ ವಿವಾಹವನ್ನು ಅತ್ಯಂತ ಯಶಸ್ವಿಯಾಗಿ ಇಲ್ಲಿರುವಂಥ ಆಡಳಿತ ಮಂಡಳಿಯವರು ಮತ್ತು ನಮ್ಮ ಅಧಿಕಾರಿಗಳು ಬಹಳ ಚೆನ್ನಾಗಿ ಮಾಡಿದ್ದಾರೆ. ನೂರಾರು ಜನ ಬಂದು ಮದುಮಕ್ಕಳಿಗೆ ಆಶೀರ್ವಾದ ಮಾಡ್ತಾರೆ. ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಪರಿಪೂರ್ಣ ಪ್ರಮಾಣದಲ್ಲಿ ತುಂಬ ಜವಾಬ್ದಾರಿಯಿಂದ ಈ ಕಾರ್ಯಕ್ರಮ ಮಾಡೋದಕ್ಕೋಸ್ಕರ ನಾನು ಆಡಳಿತ ಮಂಡಳಿಗೆ ಮತ್ತು ಸರ್ಕಾರ ಅಧಿಕಾರಿಗಳಿಗೆ ನಾನು ಅಭಿನಂದನೆ ಹೇಳ್ತೇನೆ. ಬೆಳಿಗ್ಗೆಯಿಂದ ಒಳ್ಳೆಯ ಸಡಗರದ ವಾತಾವರಣ ಇತ್ತು. 10 ಜನ ವಿವಾಹ ಆಗಿದ್ದನ್ನು ನಾನು ಕಂಡಿದ್ದೆ. ನಮ್ಮ ಸಪ್ತಪದಿ ಕಾರ್ಯಕ್ರಮವನ್ನು ಇನ್ನು ಪ್ರತಿ ತಿಂಗಳು 4, 5, 6 ದಿವಸಗಳ ಕಾಲ ಮುಹೂರ್ತವನ್ನು ನಿಗದಿಪಡಿಸಿದ್ದೇವೆ. ಇದೇ ಅಮೃತೇಶ್ವರಿ ದೇವಸ್ಥಾನದಲ್ಲಿ ಮಾರ್ಚ್ ತಿಂಗಳ 26ನೇ ತಾರೀಕು ಶುಕ್ರವಾರ, ಇವತ್ತು 10 ಜೊತೆ ಮದುವೆ ಮಾಡಿದ್ದಾರೆ. 26ನೇ ತಾರೀಕು ಶುಕ್ರವಾರ ಮತ್ತೆ ಅರ್ಜಿಯನ್ನು ಕರೆದು ಸಪ್ತಪದಿ ಜೋಡಿಗಳ ಮದುವೆಗೆ ಬೇಕಾದಂತೆ ಯೋಜನೆಯನ್ನು ರೂಪಿಸಿದ್ದಾರೆ. ಒಟ್ಟಿನಲ್ಲಿ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಮುಂದಾಳತ್ವದಲ್ಲಿ ನಡೆಯುತ್ತಿರುವ ಸಪ್ತಪದಿ ಯೋಜನೆ ಮನೆ ಮಾತಾಗಿದ್ದು ಅದೆಷ್ಟೋ ಯುವ ಜೋಡಿಗಳಿಗೆ ಹೊಸ ಜೀವನ ನೀಡಿದ್ದು ಮಾತ್ರ ಸುಳ್ಳಲ್ಲ. ಒಟ್ಟಿನಲ್ಲಿ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಮುಂದಾಳತ್ವದಲ್ಲಿ ನಡೆಯುತ್ತಿರುವ ಸಪ್ತಪದಿ ಯೋಜನೆ ಮನೆ ಮಾತಾಗಿದ್ದು ಅದೆಷ್ಟೋ ಯುವ ಜೋಡಿಗಳಿಗೆ ಹೊಸ ಜೀವನ ನೀಡಿದ್ದು ಮಾತ್ರ ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.